ಶಾಸ್ತಾರ ಬತ್ಲೆ ಈ ಸುಧೀರ್ ನೆಲ್ಯಾಡಿ ನಿರೂಪಕರು, ಅಯ್ಯಪ್ಪ ದೇವಸ್ಥಾನದ ಮಾಜಿ ಅಧ್ಯಕ್ಷರು, ಪ್ರೆಸೆಂಟ್ ನೇಸರ ವರ್ಲ್ಡ್ ಇದರ ಮಾಧ್ಯಮದ ಮಿತ್ರರು ನಿಮ್ಮನ್ನು ಇನ್ನೊಮ್ಮೆ ಸ್ವಾಗತಿಸಿಕೊಂಡಿದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಶೀನಪ್ಪ ಮಾಸ್ಟರ್, ಇನ್ನು ಒಂದು 20 ನಿಮಿಷದಲ್ಲಿ ಪಂದ್ಯಾಟಗಳು ಮುಗಿದು ಈಗ ನೇರವಾಗಿ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರೆಸಿದ್ದೇವೆ. ಈಗಾಗಲೇ ಸಂಜೆ ಹೊತ್ತಿನ ಕಾರ್ಯಕ್ರಮದ ಎಲ್ಲ ಅತಿಥಿಗಳನ್ನು ಸೇರಿಕೊಂಡಿದ್ದಾರೆ. ಆತ್ಮೆಟ್ಟು ಮೆಗ್ಗಿ ಬುಗ್ಗೆಲಿಗೆ ಬಂದ ಈ ಕಡೆಟ್ಟು ಅಣ್ಣೆ ಬುಗ್ಗೆಲು ನೆಲೆಯಾಡಿ ದಿನೇಶ್ ಇವತ್ತು ನಮ್ಮೊಟ್ಟಿಗೆ ಆಡ್ತಾ ಇದ್ದಾರೆ. ಅಂಕಣದ ಬದಲಾವಣೆ ಮಾಡಿಕೊಳ್ಳಿ, ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾರೆ. ನೆಲ್ಯಾಡಿ ಸಿ ಮೊಗರು ಬಂದರಿಯ ಫಸ್ಟ್ ಸೆಮಿಫೈನಲ್ ಮ್ಯಾಚ್ 2021 ಹೆಸರಡೊಂದಿಗೆ ಉಚ್ಚಿ ಒಂದು ಸಿಹಿ ಸುದ್ದಿ, ಬ್ರೇಕಿಂಗ್ ನ್ಯೂಸ್. ಪ್ರಶಸ್ತಿ ಸುದ್ದಿಗೆ ಸೇರಿಸಲಿಕ್ಕೆ 3 ತಂಡಗಳು ಅರ್ಹತೆಯನ್ನು ಪಡ್ಕೊಂಡಿದೆ. ಒಂದು ವಿನಾಯಕ ಕುಂದ್ರ, ಇನ್ನೊಂದು ಸಾಯಿ ಫ್ರೆಂಡ್ಸ್ ಮೊಗರು ಬಂದಾರು, ಇನ್ನೊಂದು ಶಾಸ್ತಾರ. ಕೊಂಚ ಬಲ್ಲು ಪತ್ತನಗ ಪಂಡದ ಭಕ್ತ. ಅಭಿನಂದನೆಗಳು ಅನಿಲಣ್ಣ, ಇವರ ಸೇವೆ ಎಂದು ರಸೀದಿಗೆ ದುಡಿದು. ಥ್ಯಾಂಕ್ ಯು ಸೋ ಮಚ್. ಆಟವನ್ನು ಮುಂದುವರಿಸ್ತಾ ಇದ್ದಾವೆ. ಈಗ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕೆ ಫಸ್ಟ್ ಸೆಮಿ ಯಾರ್ದು? ಫಸ್ಟ್ ಸೆಮಿ ದೀಪಕ್, ಫಸ್ಟ್ ಸೆಮಿ. ಮೊಗರು ಬಂದರು ಎ, ಶಾಸ್ತಾರ ಸಿ. ಬನ್ನಿ. ಹೌದು, ವಿನಾಯಕ ಮತ್ತು ಶಾಸ್ತಾರ